ಈಗ ಕನ್ನಡ ಸಿನಿಮಾದಲ್ಲಿ 100-125ವರೆಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ನಮ್ಮ ಪ್ರಾದೇಶಿಕ ಭಾಷೆಯೆಲ್ಲ ಸೇರಿ ವರ್ಷಕ್ಕೆ ಒಂದು 50ರಿಂದ 60 ಸಿನಿಮಾ ರಂಗ ಇದಕ್ಕೆ ಬರ್ತಾ ಇದೆ. ಅದಕ್ಕಾಗಿ ನಾವು ಮಿನಿಮಮ್ ಒಂದು 20 ಸಬ್ಸಿಡಿ ಅದು ಕೊಟ್ಟರೆ ನಮ್ಮ ತುಳು ನಿರ್ಮಾಪಕರ ಇದಕ್ಕೆ ಸಿನಿಮಾ ನಿರ್ಮಾಪಕರಿಗೆ ಅನುಕೂಲ ಆಗ್ತದೆ. ಹಾಗೆ ಇನ್ನೂ ಸಹ ಉತ್ತೇಜನ ಬರ್ತದೆ. ಅದಕ್ಕಾಗಿ ಅದೊಂದು ಮನವಿ. ಇನ್ನೊಂದು, ನಮ್ಮ ಮಾಲ್ಗಳಲ್ಲಿ ಎಲ್ಲ ಈಗ ಕನ್ನಡ ಮತ್ತು ಹಿಂದಿ ಸಿನಿಮಾದವರಿಗೆ ಹಾಗೆ ಶೇರ್ ಕೊಡ್ತಿದ್ದಾರೆ, ಅದೇ ರೀತಿ ನಮಗೆ ಸಹ ಶೇರ್ ಕೊಡಬೇಕಂತೇಳಿ ನಾವು ಕೇಳ್ತಿದ್ದೇವೆ. ಮತ್ತು ಇನ್ನೊಂದು, ನಮಗೆ ಕಟ್ಟಡ ಇಲ್ಲ. ಒಂದು ತುಳು ನಿರ್ಮಾಪಕರ ಸಂಘ ಅಂತೇಳಿ ಒಂದು ವೇಳೆ ಸಿದ್ದರಾಮಯ್ಯ CM ಅವರು ಮನಸ್ಸು ಮಾಡಿ ಅದನ್ನು ಜಿಲ್ಲಾಧಿಕಾರಿಗೆ ಹೇಳಿದ್ದೇವೆ, ಅದನ್ನು ನೆರವೇರಿಸಬೇಕಂತ ಹೇಳಿ ನಾವು ಮನವಿ ಮಾಡ್ತಿದ್ದೇವೆ. ಇನ್ನು ಮತ್ತೆ ಹೇಳಿದರೆ, ಈಗ ನಮ್ಮದು ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹೊರನಾಡು ಕನ್ನಡಿಗ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ತುಳು ನಿರ್ಮಾಪಕ, ಈ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಅಥವಾ ಕಲಾವಿದರಿಗಾಗಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಂದು ಆಯ್ಕೆ ಮಾಡಬೇಕಂತ ನಮ್ಮದು ಮನವಿ. ಅದೇ ರೀತಿ ನಮ್ಮ ಮುಂದಿನ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 2ನೇ ವರ್ಷದಿಂದ ನಮ್ಮ ತುಳು ನಿರ್ಮಾಪಕರು ಕಲಾವಿದರಿಗೆಲ್ಲ ತುಂಬ ಅನ್ಯಾಯ ಆಗಿದೆ. ಜಿಲ್ಲಾ ಆಡಳಿತದಿಂದ ರಾಜ್ಯೋತ್ಸವ, ನಮ್ಮ ಇಲ್ಲಿದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಸಿನಿಮಾ ರಂಗವನ್ನು ಹೊರಗಿಟ್ಟಿದ್ದಾರೆ. ಇನ್ನು ಅಂಥದ್ದು ಮಾಡದಿದ್ದಾಗೆ ನಾವು ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿ, ಇನ್ನು ಮುಂದಕ್ಕಾದರೂ ನಮ್ಮ ನಿರ್ಮಾಪಕರು ಅಥವಾ ಕಲಾವಿದರು ಅಥವಾ ಡೈರೆಕ್ಟರ್ಗಳಿಗೆ ಒಂದು ಒಳ್ಳೆಯ ಅವಕಾಶ, ವರ್ಷಕ್ಕೊಂದು ಮರ್ಯಾದೆ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಹೇಳಿದ್ದೇನೆ. ಇಲ್ಲಿ ಆಗಮಿಸತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ತಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ನಮ್ಮ ಒಂದು 4-5 ವರ್ಷದಿಂದ ನಮ್ಮ ತುಳು ಚಿತ್ರ ನಿರ್ಮಾಪಕರ ಸಂಘ ಈ ಕೊರೋನಾ ಬಂದ ನಂತರ ಒಂದು 4 ವರ್ಷಗಳಿಂದ ಅರೆ ಜೀವದಾಗಿತ್ತು. ಈಗ ಅದಕ್ಕೆ ಜೀವ ಬಂದಿದೆ. ಮೊನ್ನೆಯಿಂದ ಜೀವ ಬಂದಿದೆ. ಈಗ ಇದಕ್ಕೊಂದು ಕಮಿಟಿ ಅಂತ ಮಾಡಿ ನಾವೊಂದು ಇನ್ನು ಮುಂದಕ್ಕೆ ನಮ್ಮ ಈ ತುಳು ಚಿತ್ರ ನಿರ್ಮಾಪಕರ ಸಂಘವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕೆಂಬುದನ್ನು ನಮ್ಮನ್ನು ಕನಸು ಕಟ್ಟಿದ್ದೇವೆ. ಅದೇ ರೀತಿ ನಮ್ಮದೊಂದು ಸ್ವಂತ ಕಟ್ಟಡ, ನಿರ್ಮಾಪಕ ಸಂಘಕ್ಕೆ ಒಂದು ಕಟ್ಟಡ, ಹಾಗೆಯೇ ಒಂದು 20 ತುಳು ಚಿತ್ರಕಾರರು ನಮ್ಮ ಆ ತುಳು ಭಾಷೆಗೆ ಒಂದು ಗೌರವವನ್ನು ಕೊಟ್ಟು ಸರ್ಕಾರ ನಮ್ಮ 20 ಚಿತ್ರಕಾರರೊಂದು ಸಹಾಯಧನವನ್ನು ನೀಡಬೇಕು. ಅದಲ್ಲದೆ ನಮಗೆ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ, ಹಿಂದಿ ಸಿನಿಮಾಕ್ಕೆ ಅವರಿಗೆ ಶೇರ್ ಜಾಸ್ತಿ ಕೊಡ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸಲ್ಲಿ. ಆದರೆ ನಮ್ಮ ತುಳು ಚಿತ್ರರಂಗವನ್ನು ತುಂಬ ಕಡೆಗಣಿಸ್ತಿದ್ದಾರೆ. ಅದನ್ನು ಕೂಡ ನಮಗೆ ಅದೇ ರೀತಿಯಲ್ಲಿ ನಮಗೆ ಅಂಥದ್ದೇ ಸಬ್ಸಿಡಿ, ಇದು ಶೇರನ್ನು ಕೊಡಬೇಕು ಅಂತ ಹೇಳಿ ನಮ್ಮೊಂದು ಒತ್ತಾಯ ಇದೆ. ಅದನ್ನು ನಾವೀಗ ಎಲ್ಲರೂ ಸೇರಿ ನಮ್ಮ ತುಳು ಚಿತ್ರ ನಿರ್ಮಾಪಕರ ಸಂಘದ ಕಮಿಟಿಯವರೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಖಂಡಿತ ನಮ್ಮ ಕೆಲಸಕ್ಕೆ ಒಂದು ಜಯ ಸಿಗಬಹುದು ಅಂತ ನಾವು ಭಾವನೆ ಇದೆ, ನನಗೆ ನಂಬಿಕೆ ಇದೆ. ಅದರ ಜೊತೆಗೆ ನಮಗೆ ಬೆನ್ನೆಲುಬಾಗಿರುವಂಥವ್ರು ಬೇರೆ ಯಾರೂ ಅಲ್ಲ, ನೀವು ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು. ನಮ್ಮ ಜೊತೆ ನೀವು ಸೇರಿಕೊಂಡ್ರೆ ನಮಗೆ ಖಂಡಿತವಾಗಿ ಕೂಡ ಜಯ ಸಿಗುತ್ತೆ ಅಂತ ಹೇಳಿ ನನ್ನದೊಂದು ಭರವಸೆ ಇದೆ. ಧನ್ಯವಾದಗಳು. ಮಾತಾಡಿದ ನಮಸ್ಕಾರ. ನಾನು ತುಳುಗೆ ಮಾತಾಡುವೆ. ನಮ್ಮ ದಯಪಂಡ ಇದು ತುಳು ಚಿತ್ರರಂಗದ ಒಂದು ಭಾಷೆ ತುಳು ಆಯ್ನದಾದ ಈಗ ಅರ್ಥ ಭಾಷೆಯ ತುಳುಕಾದ ತಡವಾದ ಬರ್ತನಿಗೆ ಮಾತಾಡೋದಕ್ಕೆ ಕ್ಷಮೆಗೆ ಅನ್ನೋದಿಲ್ಲ. ಈಗ ಅಧ್ಯಕ್ಷರು ಮಾತಾಡಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ. ಈಗ ಉಪಾಧ್ಯಕ್ಷರು ಪ್ರವೀಣ್ ಪಂಚಾಯತಿಂದ ಮಾತಾಡಿದ್ದಾರೆ. ಈಗ ಜೊತೆಗಾರಸಿ ಸಚಿನ್ ಬಂದಿದ್ದಾರೆ. ಮುಂಚೆನೆ ಈಗ ಬೀದಪ್ ಸಾರಿ ಸದಸ್ಯರು. ಈಗ ಉಪಾಧ್ಯಕ್ಷರು ಮಂಡಲಕ್ಕನೆ ಈಗ ತುಳು ಚಿತ್ರರಂಗಕ್ಕೆ ಸಬ್ಸಿಡಿ ಮಸ್ತ್ ಕೊರತೆ ಉಂಟು.
ಒಂಜಿ ಇಂಗ್ಲಿಗೆ 5 ಪ್ರಾದೇಶಿಕ ಚಿತ್ರದೊಟ್ಟಿಗೆ ಈಗ ತುಳು ಸಿನಿಮಾ ಸೇರಾಯ್ತಿದ್ದಲ್ಲ ಒಂಜಿ ರಡ್ಡು ಮಾತ್ರ ಇಂಗ್ಲಿಗೆ ಬಾರಿ ನೆಟ್ಟು ಇಂಗ್ಲಿಗೆ ಬಂದ್ಕೊಡ ಒಂದು ಸಬ್ಸಿಡಿ ಇಕ್ಕುದು ಸಬ್ಸಿಡಿ ಇಕ್ಕುನಲ್ಲ ಅದು ಇಂಗ್ಲು ಬಾರಿ ಇಂಗ್ಲಿ ಹೋರಾಟ ಮಾಡ್ತದೆ ಪಕ್ಕ ಆಯ್ತಾ ಕಾಸು ಬಂದಾಗ 2 ವರ್ಷ ಕರೀಬೋದು ಇತ್ತನೇ ಇದು ಚಾನ್ಸ್ ಬಹುಶಃ ವಾಸನೆ ಮೊದಲ ಇಂಗ್ಲಿಗೆ ಕೊಡ್ತಿದ್ದೀರಿ ಈಗ ಅಧ್ಯಕ್ಷತೆ ಬಾರಿ ಮುತುವರ್ಜಿ ವಹಿಸೋದು ಖಂಡಿತವಾಗ್ಲೂ ಆಗ್ತೇವೆ ಆದರೆ ಇರೋ ಸಿನಿಮಾ ಬಂದಿದೆ ಕಮ್ಮಿಡ್ಲಿಂಗ ಒಂದು ವರ್ಷೋಡಿ ಏನಿದೆ 10 ಸಿನಿಮಾ ಖಂಡಿತ ಇನ್ನು ನೆಕ್ಸ್ಟ್ ಬರೋದಿಲ್ಲ ಅಂತ ಹೇಳಿದಾಗ 10 ಸಿನಿಮಾ ಬಗ್ಗೆ ಅದು ಹೋರಾಟ ಮಾಡ್ತದೆ ಈಗ ಅನ್ನೋದಿಗೆ ಬೇಸಾಯ ಬರೋದು ಈಗ ಬ್ಯಾಂಗ್ಳೂರ್ ಹೋದು ಅವರಿಗೆ ಕೆಲಸ ಕೈ ಬರುವ ಖಂಡಿತವಾದ ಈಗ ಬಗ್ಗೆ ಇಕ್ಕೊಡೆ ತಗೊಂಡ ಈಗ ಒಂದು ಎಲ್ಲಿಯ ಬಜೆಟ್ ಇದೆ ಸಿನಿಮಾ ಈಗ ಒಂದು 50 ಲಕ್ಷ ರೂಪಾಯಿ ಕೆಲವರು ಖರ್ಚು ಮಾಡ್ತಾರೆ ಕೆಲವರು ಮಸ್ತ್ ಖರ್ಚು ಮಾಡ್ತಾರೆ ಅದರ ಒಂದು 20 ಲಕ್ಷ ಖರ್ಚು ಮಾಡ್ಕೊಂಡು ಮಣ್ಣಲ್ಲ ಒಂದು 10 ಲಕ್ಷ ದಿಕ್ಕಿನ ಮಣ್ಣಾನ ಒಂದು 2 ವರ್ಷ ಪಕ್ಕ ದಿಕ್ಕಿನ ಒಂದು ಮಸ್ತ್ ಇದಾಗ್ತದೆ ಮಸ್ತ್ ಜನ ಪ್ರೊಡ್ಯೂಸರ್ ನಮ್ಗೆ ಬೈದೇರು ಬರ್ತದೆ ಒಂಜಿ ಸಿನಿಮಾ ಮತ್ತು ಪೂರ ಪಲಾಯನ ಮಾಡ್ತೇವೆ ಬಟ್ ಏರಿಗಳ ಏರ್ಲ ಸಾಧಾರಣ ಎಲ್ಲರೂ ಕೂಡ ಇತ್ತೀಚೆಗೆ ಒಂದು 10 ವರ್ಷಗಳು ಒಂದು ಬಂದು ಎಲ್ಪ ಸಿನಿಮಾ ಬರ್ತದೆ ಅದು ಎಲ್ಪ ಸಿನಿಮಾ ಮಾಡೋದಕ್ಕೆ ಏನಾದ್ರು ಕೂಡ 7 ಸಿನಿಮಾ ಮಾತ್ರ ಗೆದ್ದು ನಿಂತ್ಕೊಳ್ಬೇಕು ಬಾಕಿದ ಸಿನಿಮಾಗಳು ಪೂರ ಅಕ್ಕನ ಕೈದು ಕಾಸು ಬಾರ್ದು ಕೆಲವೆಲ್ಲ ಪರಿಸ್ಥಿತಿ ಶೋಚನೀಯವಾದ ಉಂಟು ಅಂದಾಗ ಇದು ದೃಶ್ಯ ಮಾಧ್ಯಮದ ಗುರಂಜರಿ ಈಗ ಮಸ್ತ್ ಸಪೋರ್ಟ್ ಮಾಡ್ತದಲ್ಲ ತುಂಬ ಮಾಡ್ತಾರೆ ನಾನೆಲ್ಲ ಮಾಡ್ಬಾರ್ದು ಯಾಕಂದ್ರೆ ಈಗ ಸಪೋರ್ಟ್ ಇಲ್ಲಿ ಬಂದಾಗ ಇಲ್ಲಿ ಯಾರು ಮಾಡ್ಕೊಂಡಾಗ್ತದೆ ಈಗ ಒಂದು ಬಗ್ಗೆ ಬರಾಗಿದ್ದಾಗ ಈಗ ಸೋದ ಬಂದಾಗ ಈಗಲೇ ಖಂಡಿತ ಬರಲ್ಲ ದುಃಖ ಲಾಭ ಇದು ಸೋದ ಮಾಡಿ ಈಗಲೇ ದುಃಖ ಆಗ ಅಂಚೆ ದಯಮಾಡ್ತದೆ ಆಯ್ನಾದ್ರು ಈಗಲೇ ಪಬ್ಲಿಸಿಟಿ ಬರಲ್ಲ ಈಗ ಇದೀಗ ಒಂದು ಹೊಸತಾದ ಬಾರಿ ಹುಮ್ಮಸ್ಸು ತಕ್ಕೋದಿಲ್ಲ ಮಾತು ಸೇರೋದು ಈಗ ಈ ಒಂದು ಕಾರ್ಯ ಇಂಥ ಮಸಡಿ ಮಸಾಲೆ ಮಾತ್ರ ಇಲ್ಲ ಈಗ ಧನರಾಜ್ ಅಧ್ಯಕ್ಷ ಆದ ಬಾರಿ ಹುಮ್ಮಸ್ಸು ಉಂಟಾರಿಗೆ ಆದರೆ ಖಂಡಿತವಾದ ಈ ಒಂದು ಕೆಲಸ ಸಕ್ಸಸ್ ಆಗ್ತಿರ್ಬೇಕು ಈಗೆಲ್ಲ ನಂಬಿಕೆ ಹಂಗೆ ನನ್ನ ಈಗ ಸಿನಿಮಾದಲ್ಲಿ ಈಗ ಆ ಸಿನಿಮಾ ಪ್ರೊಡ್ಯೂಸರ್ ನಮ್ಗೆ ಆ ಸಿನಿಮಾ ಮಾತ್ರ ಈಗಲೇ ತೆರಿಪಾಡು ಈಗ ಸಿನಿಮಾನ ಬಿಡುಗಡೆ ಆಗ್ತದೆ ಹಾಕ್ಬಿಟ್ಟು ಇಂಗ್ಲೇ ಒಂದು ಡೇಟ್ ಅಂದರೆ ಬೋರ್ಡ್ ಆಗ್ತದೆ ದಯಮಾಡಿ ಕಾಂಪಿಟೇಷನ್ ಆಗ್ತದೆ ಈಗ ಮುಂದೆ ಇರುವ ಈಗ ತುಂಬದ ಲೆಕ್ಕಗಳು 3 ವಾರದ ದಿನ 21 ಡೇಸ್ ಒಂದು ಸಿನಿಮಾ ರಿಲೀಸ್ ಆದರೂ 21 ಡೇಸ್ ಪಕ್ಕ ರಿಲೀಸ್ ಆಗೋದು ಬರ್ತದೆ ಈಗ ಒಂದು ಕಂಡೀಷನ್ ಇರ್ತದೆ ಅವೇ ಕಂಡೀಷನ್ ನಾಳೆ ತುಂಬಂಗಳು ಮತ್ತೊಂದಿಲ್ಲ ಅದೇ ಸಿನಿಮಾದಕ್ಕೂ ಈಗ ಸಹಕಾರ ಕೊಟ್ಟೆ ನಿರ್ಮಾಪಕರಿಗೆ ಅಕನಾಟಿಗೆ ಅನೌನ್ಸ್ ಮಾಡ್ಕೊಂಡು ಹೋಗ್ಬೇಕು ಈಗೆಲ್ಲ ಗಮನ ಬರೋಲ್ಲ ನೀವು ಅಲ್ಪ ಒಂದು ಮತ್ತು ಕೊಡ್ಬೇಕು ಕೆಲವು ಸೆನ್ಸರ್ ಈಗ ಶುರುವಾದಲ್ಲಿ ಒಂದು ಕೆಲವು ಸೆನ್ಸರ್ ಆದ ಮಸ್ತ್ ಸಮಯದ ಪಕ್ಕ ಸಿನಿಮಾ ಹೋಗ್ತದೆ ಈಗ ತುಂಬ ಸೆನ್ಸರ್ ಆದ ಒಂದು ಸೆನ್ಸರ್ ಆದ ಒಂದು ಸಮಯ ಡಬ್ಬು ಸಿನಿಮಾ ಬಿಡೋದು ಅప్పుడు ಕಾತು ಬೇರೆ ನೆಕ್ಸ್ಟ್ ದಿನ ತೂಕ ಅಚ್ಚೆ ಪರ ಆದ ಮೇಲೆ ಈಗ ಗಮನ ಕಂತದೆ ಇಂಚಿನ ಈಗ ಸಿನಿಮಾ ಸೆನ್ಸರ್ ಆದ ಈಗ ಒಂದು ಡೇಟ್ ಕೊಡಲೇ ಬರ್ತದೆ ಈಗ ಕಮಿಟಿದಲ್ಲಿ ಕೊಡೋದು ಅಲ್ಲಿ ಪ್ರತಿ ಏರಿಗೆ ಕೊಡೋದು ಏರಿಗೆ ಫಸ್ಟ್ ಬರ್ತಿದೆ ಏರ್ ಸೆಕೆಂಡ್ ಬರ್ತಿದೆ ಏರ್ ರಿಲೀಸ್ ಮಾಡ್ಕೊಳ್ಳಿ ಕೆಲವರು ಒಂದು ವಾರದಲ್ಲೇ ರಿಲೀಸ್ ಮಾಡ್ತಾರೆ ಮೊನ್ನೆ ಕೂಡ ಸಿನಿಮಾಗಳ ಬೆಟ್ಟಾಗ್ತದೆ ಚಾನ್ಸ್ ಉಂಟು ಮತ್ತು ಹಿಂಗೆ ಮೂರು ಮಲ್ಟಿಪ್ಲೆಕ್ಸ್ ಬಿಟ್ಟರೆ ಬೇರೆ ಊರು ಹೆಚ್ಚಿ ಸಿಂಗಲ್ ಥಿಯೇಟರ್ ಬಾರಿ ಅಂಚಿನ ಮಾತ್ರ ಒಂದು ಉಡುಪಿ ಇಂಚಿನ ಪುತ್ತೂರಲ್ಲಿ ಹೋದಾಡ್ತಾರೆ ಅದಕ್ಕೆ ಮಲ್ಟಿಪ್ಲೆಕ್ಸ್ ಅದು ಆಗಿದೆ ಚೂರು ಅಂತ ಮಾಡ್ತಾರೆ ಬಂಟ್ವಾಳ ಥಿಯೇಟರ್ ಬೀಸಲು ಥಿಯೇಟರ್ ಐತಿ ಕೆಲವು ಈಗ ಸಮಸ್ಯೆ ಉಂಟು ಅಂತ ಹೇಳಿದಾಗ ಅಲ್ಲಿ ಪೂರನಿಗೂ ಜಾಸ್ತಿ ಒತ್ತು ಕೊಟ್ಟು ಜನಗಳಿಗೆ ತೆರಿಪಾದ ಪಕ್ಕ ಜನಗಳು ಈಗ ಸಿನಿಮಾ ನೋಡು ದಯಪಂಡ ಒಂಜಿ 2 ಲಕ್ಷ ಜನ ತುಳುವೇರಿನ ಸಿನಿಮಾ ತುಳಿಯರು ಬಂದಾನ ಮಾತೆಲ್ಲ ಕೆಲವರು ಅಪವಚರು ಕೆಲವರು ಸಿನಿಮಾ ತುಳಿಯರು ಪ್ರತಿ ಒರಿಯಲ್ಲ ಮಲಯಾಳಂ ಸಿನಿಮಾದಕ್ಕೂ ಮಲಯಾಳಂ ಹೆಂಚ ಭಾಷೆಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಾರೆ ಹೆಂಚೆ ತುಳುವೇರು ಮಾತೆಲ್ಲ ಪ್ರತಿ ಒರಿಯಲ್ಲ ಥಿಯೇಟರ್ ಬಂದು ಸಿನಿಮಾ ತುಳಿಲಕ್ಕ ಮಲ್ತಾರೆ ಬಂದಾನ ಖಂಡಿತವಾದ ತುಳು ಸಿನಿಮಾ ಒಂದು ಎಡ್ಡೆ ಸಕ್ಸಸ್ ಆಗ್ಬೋದು ಬರ್ತೀನಿ ನಾಲ ಉಪಯೋಗಿ ಅಂತ ಐದು ಮಾತೆಲ್ಲ ಸಪೋರ್ಟ್ ಕೊಡಲು ಬಂದು ಎಲ್ಲರೂ ಮಾತಾಡುತ್ತಾರೆ ಜೈ ಹಿಂದ್ ಜೈ ಎಲ್ಲ ಮಾಧ್ಯಮ ಮಿತ್ರರಿಗೆ ಗುರುವಿಗಾಗಿ ದೀಪಾವಳಿಯ ಶುಭಾಶಯಗಳು. ನಮ್ಮ ಸಮಸ್ಯೆ ತುಂಬ ವರ್ಷದಿಂದ ಹೀಗೆ ಇದೆ. ಆದರೆ ಈ ಸಲ ನಮ್ಮ ಅಧ್ಯಕ್ಷರಾಗಿ ಧನರಾಜರವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಂಥ ಅವಕಾಶ ಬಯಸ್ತೀನಿ. ನಿರ್ಮಾಪಕರ ತುಳು ಚಿತ್ರ ನಿರ್ಮಾಪಕರ ಸಂಘದ ಒವೇ ರೀತಿಯ ಆಕ್ಟಿವಿಟೀಸ್ ಬಂದಿದ್ದು ಮೂಲವಾದ ಇಲ್ಲಿ ಕೊರೋನಾ ಬರ್ತದೆ ಕಡೆ ಜಾಸ್ತಿ ಚಿತ್ರಿಸಿದ್ದ ಆದಿತ್ತು. ಸೊ ಒವೇ ಒಂದು ಆಕ್ಟಿವಿಟಿ ಇಂಗ್ಲಿಗೆ ಕ್ಯಾರಿ ಮಾಡ್ತಾರೆ ಅವನಿದ್ದ ಧನರಾಜ ಮೇಲೆ ಅಧ್ಯಕ್ಷರಿದ್ದ ಅದನ್ನು ಲಿಸ್ಟ್ ಬರೀತಿಲ್ಲ ಒಂದು ಕಟ್ಟಡ ಅವರು ಮತ್ತು ಒಂದು ಜಾಗ ಬೋರ್ಡು ಅದನ್ನು ನಮ್ಮ ಮುಖ್ಯಮಂತ್ರಿಗಳ ಮನವಿ ಮಾಡುವ ಮಾಡಿದ್ದಾರೆ ಅಂತ ಬರೆದಿದೆ. ಸೊ ಮೂಲವಾದ ಇಂಗ್ಲಿಗೆ ಒವೇ ಒಂಜಿ
ಪ್ರತಿ ಸರ್ತಿಲ ಟೀಮ್ ಆಫ್ ಹಾಕೊಂಡು ಬಟ್ ಅವನಿಗೆ ಎದುರುಕೋಯರೆ ಕೊನೆಯರೆ ಆವೊಂದಿಂಚಿ ಮೂಲವಾದ ಒಂದು ದಾದ ಪಂಡಗಳ ಅದು ಸರಿಯಾದ ವ್ಯವಸ್ಥೆ ಇತ್ತು ಕಟ್ಟಡ ಇತ್ತು ಒಂದು ಆಫೀಸ್ ಇತ್ತು ಈ ನಿರ್ಮಾಪಕ್ಕೆ ಬತ್ತದ ವಿಶ್ರಣೆ ಬರಲೇಕನೆ ಸುಮಾರು ಪ್ರೊಡ್ಯೂಸರ್ಸ್ ಬರೋದಿಲ್ಲ ಮಾರ್ಕೆಟಿಗೆ ಕಾಸ್ಪಾಟ ರೆಡಿ ಇರಲಿಲ್ಲ ಅದ ಕಾಸ್ಪಾಟಕ್ಕೆ ಏರ್ಲ ಗೆಂದಿನ ರೇಷಿಯೋ ಏತುಂಡ ಮಸ್ತ್ ಕಮ್ಮಿ ಉಂಟು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಇನಿಷಿಯಲ್ ಸ್ಟೇಜ್ಗೆ ಮಿಸ್ಗೈಡ್ ಆಗೋದು ಅಡ ಈ ಥಿಯೇಟರ್ ಸಿನಿಮಾ ಮನ್ಕೊಳ್ಳಿ 30 ಲಕ್ಷ ಸಿನಿಮಾ ಮನ್ಕೊಳ್ಳಿ ನಾವು ಪಾತಿರ್ದು ಶೂಟಿಂಗ್ ಸ್ಟಾರ್ಟ್ ಆಗಿ ಹೋಗ್ತಾ 30 ಲಕ್ಷ ದುಡ್ಡು 70 ಲಕ್ಷ ಇರ್ಬೋದು ಸೊ ಸುರುತ್ತಾದ ಎಂಕ್ಲಿಗೆ ಪ್ರೊಡ್ಯೂಸರ್ಸ್ ಹಾಕ್ಲಿಕ್ಕೆ ಆಯ್ತು ನನ್ನ ವರ್ಕ್ನ ಹೊಸ ಪ್ರೊಡ್ಯೂಸರ್ಸ್ ಆಗಬೇಕು ಇದು ತುಂಬ ಗಿತ್ತು ಜಾಸ್ತಿ ಹೊಸ ಹೊರ ಪ್ರೊಡ್ಯೂಸರ್ಸ್ ಆಗಬೇಕು ಮಾತಿರಲ್ಲ ಒಂದು ಡೈರೆಕ್ಟರ್ ಸಿನಿಮಾ ಅಂತ ಒಂದು ಏತ್ ಕ್ವಶನ್ಸ್ ಉಪ್ಪುನ ಏತ್ ಡೌಟ್ ಉಪ್ಪುನ ಆಯ್ತ ಬಗ್ಗೆ ಒಂಜಿ ಬತ್ತದ ಕೇನುನಾಗ ಒಂಜಿ ಜಾಗಗಳು ಅವಳೊಂಜಿ ವ್ಯವಸ್ಥೆಗಳು ಅವು ಮೂಲವಾದ ನಮ್ಮ ತುಳು ಚಿತ್ರರಂಗಣಿಗೆ ತಿಕ್ಕದಿಜ್ಜಿ ಅವೇನೇ ಇನಿಮೊಟ್ಟ ಒಂಜಿ ಸ್ಥಾಪನೆ ಅಂತಾರೆ ಆಗ್ತಿಜ್ಜಿ ಸೊ ಆ ಒಂಜಿ ಸ್ಥಾಪನೆ ಆಪುನು ಈ ಸರ್ತಿ ಅಧ್ಯಕ್ಷರನ್ನ ಮುಖ್ಯನ ಆಯ್ತು ಒಂದು ಕಟ್ಟಡದ ಒಂದು ಸ್ಥಾಪನೆ ಯಾವ ಬಂದು ಒಂದು ನಂಬಿಕೆ ಮಾತ್ರ ಈ ಸದಸ್ಯರನ್ನ ಅವರಿಗೆ ಒಂದು ಸಾಥ್ ಕೊಡೋದು ಅವ್ರನ್ನ ಮನವಿಲಿದಾದ್ರೂ ಐಕೊಂದು ಆತ ಬೆಂಬಲ ಕೊಡೋದಿಲ್ಲ ಅದೇ ರೀತಿ ನಮ್ಮ ವಕೀಲರ ಅಂಚನೆ ಸುರುಡ್ದಾದ ಬರ್ತದೆ ದಾದ ಮನ್ಪುಲಿ ನನಂಜಿ ಹೊಸ ವಿಚಾರಲೇನು ಸಂಘನ ನನಂಜಾತ ಗಟ್ಟಿ ಮನ್ಪುನ ರೀತಿ ಎಂಚ ದಾನದಾದ ಬಂತು ಆರ್ನ ಒಂಜಿ ನೇತೃತ್ವ ಆರ್ನ ಸಜೆಷನ್ ಮಿತ್ತು ಎಂಕಿನ ಎದುರ್ಕೋದಿಲ್ಲ ಸೊ ಸಿನಿಮಾ ಅಂತ ಬಂದಾಗ ನಾನು ಎಕಡೆ ಬಲ್ಲ ಒಂಜಿ ಪಾಯಿಂಟಿಗೆ ಪೂರಕ ಹಾಕೋದಿಲ್ಲ ಇದಕ್ಕೆ ಮಸ್ತ್ ಜನ ಪ್ರೊಡ್ಯೂಸರ್ಸ್ ಬರ್ತೀರಿ ಹೋಗ್ತೀರಿ ಓಲಾ ಒಂದು ಜಂಗ್ಲಿ ಹಾಕಿ ಟ್ರೈನಿಂಗ್ ಕೊಡೊಂದಿಜ್ಜ ಸಿನಿಮಾ ಬಂದದಾದಂದು ಪನೊಂದಿಜ್ಜ ಮಾರ್ಕೆಟಿಂಗ್ ಏಕೆ ಇಂಪಾರ್ಟೆಂಟ್ ಅಂತ ಪನೊಂದಿಜ್ಜ ಏತೋ ಎಡ್ಡೆ ಸಿನಿಮಾ ಬೈದಿಲ್ಲ ಮಾರ್ಕೆಟಿಂಗ್ ಕೊರತೆ ಹಿಡಿದು ಸಕ್ಸಸ್ ಕೊರ್ರೆ ಹಾಕಿಜ್ಜಿ ದಾದಾಪು ಯೂಶ್ವಲಿ ಡೈರೆಕ್ಟರ್ಸ್ ಬರ್ಪೇರು ಅಕ್ಲ ವರ್ಕ್ ಮಾಡ್ಪೇರು ಹೀರೋ ಬರ್ಪೇ ಆನ ವರ್ಕ್ ಮಾಡ್ಪೇ ಹೀರೋಯಿನ್ ಅಕ್ಲ ಪರ್ಫಾರ್ಮೆನ್ಸ್ ಕೊಡ್ಪೇರು ಬಟ್ ಎಂಡ್ ಆಫ್ ದಿ ಡೇ ಸಿನಿಮಾ ಗೆಂದೋಡ ಅಂದ ಅವೊಂಜಿ ಪ್ರಾಡಕ್ಟ್ ಇದು ಬಾಕಿದ ಒಂಜಿ ಐಸ್ ಕ್ರೀಮ್ ಆದಪ್ಪು ಅದು ಒಂಜಿ ಟೈರ್ ಆದಪ್ಪು ಒಂಜಿ ಐಟಮ್ ನಮ್ಮ ಹೆಂಚ ಮಾರುವಾಗ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಹೆಂಚ ಕೊಡ್ಪಾನ ಆ ಬ್ರ್ಯಾಂಡಿಂಗ್ ಕೊರತೆ ನಿಲ್ಕೊಂಡು ತುಂಬ ಇದೆ ಅದನ್ನು ಎಲ್ಲರೂ ಹೇಳಿದರು. ನಾನು ಈ ಬಾರಿಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಪ್ರಾದೇಶಿಕ ಭಾಷಾ ವಿಭಾಗದ ಸೆಕ್ಟರ್ ಮೆಂಬರ್ ಆಗಿ ಕೂಡ ಆಯ್ಕೆಯಾಗಿದ್ದೇನೆ. ಇಲ್ಲಿರುವ ಸಮಸ್ಯೆಗಳನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿಯವರ ಜೊತೆ ಕೂಡ ಸೇರಿ ಬಗೆಹರಿಸುವ ಪ್ರಯತ್ನ ನಾನು ಕೂಡ ಮಾಡುತ್ತೇನೆ. ಇಷ್ಟು ಹೇಳಿ ನಾನು ಮಾತನಾಡೋಣ. ಇತ್ತೆ ನಮ್ಮ ತುಳು ಇಂಡಸ್ಟ್ರಿ ಇತ್ತೆ ಕಾಸರಗೋಡು ಅಂಚಲು ಸಪೋಸ್ ಇತ್ತೆ ನಮ್ಮ ಕರ್ನಾಟಕದ ಸರ್ಕಾರದ ಅರ್ಥದ ಕನ್ನಡ ಫಿಲ್ಮ್ ಚೇಂಬರ್ ಅಂತ ಬಂದು ಅಂಚೆನೆ ಕೇರಳ ಫಿಲ್ಮ್ ಚೇಂಬರ್ ಅಂತ ಇತ್ತೆ ನಮಕ್ ಕನ್ನಡದಾಗಲ ಸಪೋರ್ಟ್ ದಿಕ್ಕಿಲ್ಲ. ಸಪೋಸ್ ಈ ಮಲಯಾಳಂದಾಗಲ ಸಪೋರ್ಟ್ ದಿತ್ತದ ಅದನ್ನೆಲ್ಲ ಮಲ್ಪರ ಹಾಪಡ ಇದೆ ಕೇರಳ ಸರ್ಕಾರದಲ್ಲ ಸಬ್ಸಿಡಿದೆಲ್ಲ ಕೇನಾರ ಹಾಪಡ ಆ ಪ್ರಯತ್ನ ನಮ್ಮ ತುಳು ಅಕಾಡೆಮಿ ಉಂಟು ಅಂತಂದ್ರೆ ಈಗ ಸೆಕ್ಯೂರಿಟಿ ಈಗ ಸಂಬಡಿ ಮಾತ್ರ ಆಗ್ತದೆ ಅದು ಗೌರ್ಮೆಂಟೇ ಬೇಕು ಅದು ಗೌರ್ಮೆಂಟ್ ಬೇಕು ಐದು ಗೌರ್ಮೆಂಟ್ ಇಟ್ಟಿರ್ತಾರೆ ಅದು ಅದು ಮತ್ತೆ ಯೋಜನೆಗಳು ಬರ್ತದೆ ಊರ ಜೀವನ ಮಾತ್ರ ಮೀಡಿಯಾ ಮಾಧ್ಯಮದಲ್ಲಿ ತುಳ ಪರ್ವದ ಶುಭಾಶಯವನ್ನು ದಿನಿ ತುಳು ಚಿತ್ರ ನಿರ್ಮಾಪಕ ಸಂಘದ ಒಂದು ಹೊಸ ಕಮಿಟಿದ ಒಂದು ಹೊಸ ಗೆಟ್ ಟುಗೆದರ್ ಎಂಚ ಬಂದಾಟದಲ್ಲಿ ಮಾತ್ರ ಸೇರಿದ್ದಾರೆ ಮೀಡಿಯಾ ಸೇರಿದ್ದಾರೆ ಇದರ ಉದ್ದೇಶದ ಬಂದಾಟ ಈ ತುಳು ಚಿತ್ರ ನಿರ್ಮಾಪಕ ಸಂಘ 2016 ಸ್ಟಾರ್ಟ್ ಆದಾಗ ಈ ಉದ್ದೇಶದ ಆಧಾರ ಬಂದಾಟ ತುಳು ಚಿತ್ರ ನಿರ್ಮಾಪಕರು ಒಂಜಾದು ಸರ್ಕಾರದ ತಿಕ್ಕದ ಆದ ಮಾನ್ಯತೆ ತಿಕ್ಕೋಣ ಇದು ಪೂರ ಸಪೋರ್ಟ್ ತಿಕ್ಕಕ್ಕೆ ಮನ್ಕೊಡೋದು ಹೋರಾಟ ಮಾಡ್ತದೆ ಒಂದು ನಮ್ಮ ತುಳು ಚಿತ್ರನು ಒಂದು ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ಎತ್ತವಡು ಬಂದ್ಬಿಡೋ ಉದ್ದೇಶ ಕೊಡೋದು ಈ ಸಂಸ್ಥೆ ಆರಂಭ ಮಾಡಿ ಇದ್ದದಾದ ಬಂದಾಡ ಕಳೆದ 3-4 ವರ್ಷ ನಮ್ಮ ಸಂಸ್ಥೆ ದಾಲ ಕೆಲಸ ಮಾಡ್ತಿದ್ವಿ ಸಂಪರ್ಕ ಒಂದು ಕೊರೋನಾ ದಾಂಡೆ ಒಕ್ಕ ಈ ಸಮಸ್ಯೆ ಬರ್ತಿರ್ತದೆ ಈ ಸಮಸ್ಯೆ ಕಟ್ಟಡ ಇಚ್ಚಾಂಡು ಒಕ್ಕ ನಮ್ಮ ಕಮ್ಯುನಿಕೇಶನ್ ಪಂಚಿನ ವ್ಯವಸ್ಥೆ ಓಲ ಒಂದು ಇಚ್ಚಾಂಡು ಇತ್ತದಾದ ಬಂದಾಡ ಐನು ಪೂರ ವಾಪಸ್ ನಮ್ಮ ಸ್ಥಿರತೆ ಪರಿಹಾರ ಕೊಡೋದು ಒಂದು ಸಮಿತಿ ಮಾಡ್ಬೋದು ಕಮಿಟಿ ಮಾಡ್ಬೋದು ಆ ಕಮಿಟಿಗೆ ಮತ್ತೆ ನಮ್ಮ ಅಧ್ಯಕ್ಷರಾದ ದಂಗಾಜರ ಅಧ್ಯಕ್ಷರಾದ ಕಾರ್ಯನಿರ್ವಹಿಸೋದು ನಾನು ಆದ ನೇತೃತ್ವ ನಿಕ್ಲ ಮೀಡಿಯಾದಕ್ಕೂ ಮೈನಾದ ಮೀಡಿಯಾದಕ್ಕೂ ನಿತ್ಯ ಸಪೋರ್ಟ್ ಕೊರಿಯಂದಾಂಡ ನಮ್ಮ ದಾದ ಉದ್ದೇಶವನ್ನು ಆ ಎಡ್ಡೆ ಉದ್ದೇಶ ಸಕ್ಸಸ್ ಆಗೋ ಪಂಡದು ಹೆಂಗೆ ನಿರೀಕ್ಷೆ
ಐದು ನಿಲ್ಲ ಪೂರ ஒரு ಪ್ರೊಡ್ಯೂಸರ್ ಬರ್ಬೇಕು ಹೊಸದು ಆಯಗಿತ್ತೆ ನಮ್ಮ ತುಳು ಸಿನಿಮಾ ಎಕ್ಲ ಸಂಘಟನೆ ಸೇರೋಡಲ್ಲ ಇತ್ತ ಆಯಗೆ ದಾದ ಬೆನಿಫಿಟ್ ಉಂಟು ಇತ್ತ ದುಂಬು ಏತೋ ಜನ ಕಾಸು ಮಾಡ್ಬೇರೆ ಅಕಲ್ನ ಸಿನಿಮಾನ ಈ ಸಂಘಟನೆ ಗೆಂದಾದ ಕೊಡ್ಬೇರ ಸಪೋಸ್ ಇತ್ತೆ ಹಲ್ಲಿಗೆ ಕೂಡಪ್ಪ ಹಳ್ಳಿಡಿತ್ತೆ ಸಿನಿಮಾ ಥಿಯೇಟರ್ ಜಾಕ್ಲು ಕುಡ್ಲ ಬರ್ತದು ಸಿನಿಮಾ ಕೂಡಪ್ಪ ಅಚ್ಚ ಈ ಸಂಘ ಸಂಸ್ಥೆ ಅತ್ತದ ಒವೇ ರೀತಿಡ್ ಅಕ್ಲ ತುರುಬೋದು ಅಕ್ಲೆ ಒಂಜಿ ದಾದಂಡಲ್ಲ ಇಲ್ಲಿ ಆ ಬಾಕ್ಸ್ ಲೆಕ್ಕ ಮಲ್ತದೆ AC ಪಾಡ್ದು ಅಂಚಿನ ಹಳ್ಳಿಗೆ ಹೋದು ಪುನಃ ದಾದಂಡ ವ್ಯವಸ್ಥೆ ಮಲ್ತಿತ್ತಂದ ಪ್ರೊಡ್ಯೂಸರ್ ನಕ್ಲೆ ಒಂದು ಹೆಲ್ಪ್ ಅದು ಬರ್ಪೇರ್ ಬಂದ್ಕೊಂಡು ಆದಲ್ಲ ಪ್ಲಾನ್ ಉಂಡೆ ಥಿಯೇಟರ್ಸ್ ಎಸ್ ಎಸ್ ಖಂಡಿತ ಮನದಲ್ಲಿ ಯಾಕಕ್ಕಿಂತ ಸುರುಕೆಂಗಿನ ಬೇಡಿಕೆ ಕನ್ನಡದಲ್ಲಿ ಅವು ಬರ್ತದ ಜಾಬ್ ಇಸ್ಬೋದು ಸುರುಕು ಥಿಯೇಟರ್ ಮಂತರ ಬಲ್ಲಿಂದ ಪಕ್ಕ ಒಂದು ಥಿಯೇಟರ್ ಕೂಡ ಸುಮಾರು ಕೋಟಿದ ಇನ್ವೆಸ್ಟ್ಮೆಂಟ್ ಆಗ್ತದೆ ಒಂದು 150-200 ಜನ ಒಂದು ಥಿಯೇಟರ್ ಆಡುವ ರನ್ನಿಂಗ್ ಥಿಯೇಟರ್ ರನ್ನಿಂಗ್ ಇತ್ತಿನ ಥಿಯೇಟರ್ ತುಂಬಿತ್ತಿನ ಥಿಯೇಟರ್ಸ್ ಕಲೆಕ್ಷನ್ ಇದ್ರೆ ಅವರೇ ರಿನಾಲ್ಡ್ ಮಾಡ್ಬಂದಿಲ್ಲ ಲೈಸೆನ್ಸ್ ಪ್ರೊಸೆಸ್ ಆಗ್ತದೆ ಏನು ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಇದು ಹೆಂಗೆ ಗೊತ್ತಿತ್ತ ಪ್ರಕಾರ ಭಾರತ ಸಿನಿಮಾಸ್ ಮೂಡಬಿದ್ರೆ ಕಾಸರಗೋಡು ಉಡುಪಿ ಆಡೋದ ಒಂದು ಥಿಯೇಟರ್ಸ್ ಮತ್ತೆ ಪುತ್ತೂರು ಅರ್ಣ ಥಿಯೇಟರ್ ಕ್ಲೋಸ್ ಆಂಡ ಪುತ್ತೂರು ಅರ್ಣ ಥಿಯೇಟರ್ ಕ್ಲೋಸ್ ಆಂಡ ಐದು ಜಾಸ್ತಿ ಬಿಸ್ನೆಸ್ ಹಿಂಗೆ ಭಾರತ ಸಿನಿಮಾಸ್ ಮಲ್ಟಿಪ್ಲೆಕ್ಸ್ ಇರ್ತದೆ ತಿಕ್ಕೊಂಡು ಈ ರೀತಿಯ ಚೇಂಜ್ ಆಡ ಹಿಂಗಿದ್ದಲ್ಲ ಲಾಸ್ ಇತ್ತು ಸೊ ಅವು ಅಗತ್ಯ ಉಂಟು ಪುತ್ತೂರು ಥಿಯೇಟರ್ದ ಮನೋಡ್ಕೊಂಡ ಎಷ್ಟು ಪ್ರೊಡ್ಯೂಸರ್ಸ್